ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ ಅನ್ನಪೂರ್ಣಿ ಕಿಚನಿಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಪೂರಕ್ಲೆಲ್ಲ ಸೊಲ್ಮೆಲು ಯಾನು ಚಂದ್ರಿಕಾ ಅನ್ನಪೂರ್ಣಿ ಕಿಚನಿಗೂ ನಿಕ್ಲಿನ ಮಾತಿರಿಂದ ಮೂಕಿಡಿ ಎತ್ಕೊಂಡೊಂದುಲ್ಲೆ ಇನಿ ನಮ್ಮ ರಪ್ಪ ಆಪಿನ ಒಂಜಿ ಕಜಿಪು ಮಲ್ಪುಗ ಕೋರಿದ. ಇವತ್ತು ನಾವು ದಿಢೀರಾಗಿ ಒಂದು ಚಿಕನ್ ಮಸಾಲ ಮಾಡುವ, ಸಿಂಪಲಾಗಿ ಮನೆಯಲ್ಲಿರುವ ಕೆಲವು ಇಂಗ್ರೀಡಿಯೆಂಟ್ಸಿಂದ ಮಾಡುವ. ಈಗ ಒಂದು ಪಾತ್ರೆಗೆ ನಾನು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ತುಪ್ಪ ಕೂಡ ಬಳಸಬಹುದು. ಇದು ಒಂಜಿ ಬಿಸಲಿಗೆ ಅನ್ನುವಂತೆ ತಾರದೆಣ್ಣೆ ಪಾಡಿಯ ನೀಲ ಪಾಡುನುಲಿ ಐಕ್ ಮೂಜಿ ನೀರುಳ್ಳಿಯನ್ನು ಮುರಿದು ಪಾಡಿಯ. ಇದಕ್ಕೆ ನೋಡಿ 3 ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಅದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು. ಒಂದೇನು ನಮ್ಮವಂತೆ ಕ್ಲೀಂಚ ಬಾಡವಡು ಎಣ್ಣೆಡು ಈತೆ ನಮ್ಮ ನೆಕ್ಕ ಕಾಯಿ ಮುಂಚಿ ಪಾಡ್ಗ ಒಂಜಿ 4 ಕಾಯಿ ಮುಂಚಿ ಮುರಿದು ಪಾಡಿಯ. ಇದಕ್ಕೀಗ ನಾನು ಒಂದು 4 ರಿಂದ 5 ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕಿದೆ. ಇವಾಗ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಈಗ ಸೇರಿಸ್ತಾ ಇದ್ದೇನೆ. 1 ಚಮಚ, 1 ಚಮಚದಾತು ಫುಲ್ಲು ನಮ್ಮ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಪಾಡ್ದು ಅವೆಲ್ಲ ಬೆರವುಗ ಇದನ್ನು ಕೂಡ ಚೆನ್ನಾಗಿ ಬೆರೆಸ್ಕೋಬೇಕು. ಹೀಗೆ ಇದು ಯಾರೇ ನೆಂಟರು ಬಂದರೂ ರಪ್ಪ ಒಂದು ಮಾಡುವಂಥ ಚಿಕನ್ ಮಸಾಲ. ಇವಾಗ ಇಲ್ಲಿ ಕರಿಬೇವಿನ ಸೊಪ್ಪು ಸೇರಿಸ್ತಾ ಇದ್ದೇನೆ. ಮುಲ್ಪದಲ್ಲೇ ಬೇರೆ ಸೊಪ್ಪುಲ ಅನ್ನು ಮುಲ್ಪ ಪಾಡಿಯ ಅವೆಲ್ಲ ಶೋಕು ನಮ್ಮ ಇಂಚ ಪೊತ್ಪೊಡು ಮಸ್ತ್ ಶೋಕ ಹಾಕೊಂಡು ನಿಗ್ಲು ದಿಢೀರಾದ ಮಲ್ತಂಡಲ ಕಜಿಪಂತು ಸೊಪ್ಪರ್ ಹಾಕೊಂಡು ಇದೇ ಮುಲ್ಪನೆ ಟೊಮೆಟೊನು ಮುರಿದು ಪಾಡೊಂದುಲ್ಲೆ. ಒಂಜಿ ಮಲ್ಲ ಟೊಮೆಟೊ, ಒಂದು ದೊಡ್ಡ ಟೊಮೆಟೊನ್ನು ನಾನು ಕಟ್ ಮಾಡಿ ಹಾಕಿದೆ. ಇದಕ್ಕೆ ನೋಡಿ ಇದನ್ನು ಕೂಡ ನಾವು ಮಿಕ್ಸ್ ಮಾಡಬೇಕು. ಇವಾಗ ಇಲ್ಲಿ ಅರಸಿನ ಹುಡಿಯನ್ನು ಸೇರಿಸ್ತಾ ಇದ್ದೇನೆ. ಮುಲ್ಪ ಇತ್ತೆಯನ್ನು ಮಂಜಲ್ದ ಪುಡಿಲ ಉಪ್ಪುಲ ಪಾಡೊಂಡೆ. ಉಪ್ಪನ್ನು ಕೂಡ ನೀವು ಸೇರಿಸ್ಕೋಬೇಕು. ಇವೆಲ್ಲವನ್ನು ನಾವು ಚೆನ್ನಾಗಿ ಬೆರೆಸ್ಕೊಳ್ಳುವ. ಒಂದೇನು ಪೂರ ಶೋಕು ನಮ್ಮ ಬೆರವಡು ಈತ ನಮ್ಮ ನೆಕ್ ನನದಾದ ಪಾಡ್ನು ಪಂಡ ಗರಂ ಮಸಾಲ ಪೊಡಿ, ಮುಂಚಿತ ಪೊಡಿ, ಬೊಕ ಕೊತ್ತಂಬರಿ ಪೊಡಿ ಒಂದೇನು ಪೂರ ರೆಡಿ ಮಲ್ತು ನಮ್ಮ ಇಲ್ಲಡು ಅವು ಮಾಮೂಲಿ ಅದು ಇಪ್ಪುಂಡೆ ಅವೇನೇ ಪಾಂಡಾಂಡು ಫಸ್ಟ್ ತುಲೆ ಮುಲ್ಪನ ಕೊತ್ತಂಬರಿದ ಪೊಡಿ ಪಾಡಿಯ. ಇಲ್ಲಿ ನೋಡಿ ನಾನು ಕೊತ್ತಂಬರಿ ಹುಡಿಯನ್ನು ಸೇರಿಸಿದೆ ಮೊದಲಿಗೆ. ಆಮೇಲೆ ಕೆಂಪು ಮೆಣಸಿನ ಹುಡಿ, ಕೆಂಪು ಮುಂಚಿದ ಪೊಡಿ ಪಾಡೊಂದುಲ್ಲೆ. ಖಾರ ನಿಕ್ಲೆ ಎತ್ತು ಪೊಡು ನಿಕ್ಲ ಅನುಸಾರ. ಆಮೇಲೆ 1 ಚಮಚದಷ್ಟು ಗರಂ ಮಸಾಲ ಹುಡಿ, ಖಾರ ನಿಮ್ಮ ಅನುಸಾರ ನೀವು ಸೇರಿಸ್ಕೊಳ್ಳಿ. ಮನೆಯಲ್ಲೇ ರೆಡಿ ಮಾಡಿ ಇದು ಯಾರ ಮನೆಯಲ್ಲಿ ಕೂಡ ಗರಂ ಮಸಾಲ ಹುಡಿ ಅಥವಾ ಕೆಂಪು ಮೆಣಸಿನ ಹುಡಿ, ಕೊತ್ತಂಬರಿ ಹುಡಿ ಎಲ್ಲ ನಮ್ಮ ಮನೆಯಲ್ಲಿ ಇರ್ತದೆ. ಇದನ್ನು ನಾವೀಗ ಹಾಕಿ ಚೆನ್ನಾಗಿ ಬೆರೆಸ್ಕೋಬೇಕು. ಮುಂದೇನಿದ್ದದಲ್ಲೇ ಶೋಕು ನಮ್ಮ ಬೆರವುಗ ಇತ್ತೆ ನಮ್ಮ ಮುಲ್ಪದಲ್ಲಿ 2 ಚಮಚದಾತ ಪುಳಿತ ನೀರು, ಒಂದು 2 ಚಮಚದಷ್ಟು ಹುಣಸೆ ಹಣ್ಣಿನ ರಸವನ್ನು ಕೂಡ ಸೇರಿಸ್ತೇನೆ ನಾನು. ಅದನ್ನು ಕೂಡ ನಾವು ಚೆನ್ನಾಗಿ ಬೆರೆಸ್ಕೋಬೇಕು. ಕೊನೆ ತನಕ ನೀವು ಸ್ಕಿಪ್ ಮಾಡಿದ ನೋಡಿ. ಕಡೆ ಮುಟ ನೀವು ಸ್ಕಿಪ್ ಮಲ್ಪದ ತುಲೆ ಮಸ್ತ್ ಶೋಕ ಹಾಕೊಂಡು ಈ ಕಜಿಪು ತುಂಬ ಒಳ್ಳೆಯದಾಗ್ತದೆ ಈ ರೆಸಿಪಿ. ಇವಾಗ ನೋಡಿ ಕ್ಲೀನ್ ಮಾಡಿ ಇಟ್ಟ ಚಿಕನನ್ನು ಸೇರಿಸ್ತಾ ಇದ್ದೇನೆ. 1 kg 1 kg ಕೋರಿನ ದೆಕ್ಕದು ಕ್ಲೀನ್ ಮಲ್ತೀವಿ ಒಂದೇ ಅವೇನ ನೆಕ್ ಪಾಡ್ದು ಒಂದೇ ನಮ್ಮ ತುಲೆ ಮಸಾಲದೊಟ್ಟಿಗೆ ಬೆರವಡು. ಇದನ್ನು ಮಸಾಲದ ಜೊತೆಗೆ ನಾವು ಚೆನ್ನಾಗಿ ಬೆರೆಸ್ಕೋಬೇಕು. ಅನ್ನದ ಜೊತೆಗೆ ಚಪಾತಿ, ಪೂರಿ, ದೋಸೆ ಯಾವುದ್ರ ಜೊತೆಗೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡಿ ಇದು ಬಾಯ್ಲರ್ ಆದ್ದರಿಂದ ಬೇಗ ಕೂಡ ಬೇಯ್ತದೆ. ಇದು ಒಂದು ಬಾಯ್ಲರ್ ಐನೇದ ಹತ್ರ ಬೇಗಲ ಬೇಯ್ಪುಂಡು ఒక ಇಂಚ ಮಸಾಲ ಮಲ್ತನ ಮಸ್ತ್ ಶೋಕುಲ ಹಾಪುಂಡು. ನಿಕ್ಲಿಗೆ ಡ್ರೈ ಬೊಡಿತನ ನಿಕ್ ಮುಲ್ಪ ನೀರು ದಾಲ ಪಾಡೊಂದುಜಿ ಡ್ರೈಯ ಮಲ್ತಣ್ಣಾಂಡು. ನಿಮಗೆ ಒಂದು ವೇಳೆ ಡ್ರೈ ಬೇಕಿದ್ದರೆ ಇದಕ್ಕೆ ನೀರೆಲ್ಲ ಸೇರಿಸ್ಕೊಳ್ಳೋದು ಬೇಕಾಗಿಲ್ಲ. ಇವಾಗ ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಮುಲ್ಪತ್ತಲೇ ಒಂದು ಕೊತ್ತಂಬರಿ ಸೊಪ್ಪು ಪಾಡ್ದು ಅವೆಲ್ಲ ನಮ್ಮ ಇಂಚನೆ ಬೆರದು ಶೋಕು ಬೆರದು ದೀಕ ಚೆನ್ನಾಗಿ ಬೆರೆಸಿ ಆದ ನಂತರ ನಾನು ನೋಡಿ 1 ಲೋಟದಷ್ಟು ನೀರನ್ನು ಸೇರಿಸ್ತಾ ಇದ್ದೇನೆ. ನಿಮಗೆ ಇದು ಡ್ರೈ ಬೇಕಿದ್ರೆ ನೀರನ್ನು ಸೇರಿಸ್ಕೋಬೇಡಿ. ಮುಚ್ಚಳ ಮುಚ್ಚಿ ಇಡುವ. 1 ಲೋಟದಾತ ನೀರು ಪಾಡ್ದು ಮುಚ್ಚಳ ಮುಚ್ಚಿ ದಿಯ ನಿಕ್ಲಿಗೆ ಒಂಜೊಳ್ಳೆ ಡ್ರೈ ಬೋಡಿತ್ತಂಡ ನೀರು ಪಾಡ್ರೆ ಪೋರ್ಚಿ ಬಾಯ್ಲರ್ ಕೋರಿಯ ನೀರು ಪುಡ್ಪುಂಡು ಇತ್ತಲ್ಲಿ ಮುಚ್ಚಳ ದೆತ್ತ ಹಾಕಿನಂತ ನಮ್ಮ ಮಕ್ಕಪನ ತುಲಿ ಏತು ನೀರು ಬಿಡ್ತುಂಡು ನಮ್ಮ 1 ಲೋಟ ನೀರು ಪಾಂಡಲ್ಲ ಬಾಯ್ಲರ್ ಕೋರಿ ನೀರು ಬಿಡ್ಕೊಂಡು ಯಾನಂತ ಮುಲ್ಪ ಗಸಗಸ ಮಲ್ತೊಂದುಲ್ಲೆ ಮಸ್ತ್ ತೆಲ್ಪು ಮಲ್ತೊಂದಿಜ್ಜಿ ಅತ್ತನ್ಲ ಮಸ್ತ್ ಗಟ್ಟಿ ಮಲ್ತೊಂದಿಜ್ಜಿ. ನೋಡಿ ಬಾಯ್ಲರ್ ನೀರು ಬಿಟ್ಕೊಂಡಿದೆ. ನಾವು 1 ಲೋಟ ನೀರು ಹಾಕಿದ್ರು ಅದು ನೀರು ಬಿಟ್ಕೊಂಡಿದೆ. ಮಧ್ಯದಲ್ಲಿ ನಾನೊಂದು ಸಲ ತಿರುಗಿಸಿ ಆಮೇಲೆ ಪುನಃ ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೇನೆ. ಮಧ್ಯಡೊರ ಇಂಚ ಮಗ್ತದೆ ನಮ್ಮ ಕೂಡ ಮುಚ್ಚಳ ಮುಚ್ಚಿದ್ದೀಯ ಒಂತೆ ಬರ್ತಾ ಹಾಕಿದ್ರೆ ಮುಚ್ಚಲಲ್ಲದೆ ತೇನ ಇತ್ತೆ ನಮ್ಮ ಕೋರಿಲ ಬೇಯ್ತಂಡು
ತುಲೆ ಸೈಡ್ ಪೂರ ಎಣ್ಣೆ ಬುಂಡ ನಮ್ಮ ಕೋರಿಲ ಬೇಯ್ತನೆಂದು ಲೆಕ್ಕ. ಇವಾಗ ನೋಡಿ ನಮ್ಮ ಚಿಕನ್ ಕೂಡ ಕೋಳಿ ಮಾಂಸ ಚೆನ್ನಾಗಿ ಇದು ಬೆಂದಿದೆ ನೋಡಿ. ಇವಾಗ ನಾವು ಇನ್ನೂ ಆಗಲಿಲ್ಲ, ಇದಕ್ಕೆ ಇನ್ನೂ ಮಸಾಲೆಗಳನ್ನು ಸೇರಿಸಲಿಕ್ಕೆ ಉಂಟು. ಇವಾಗ ನೀವು ಉಪ್ಪು ಕಮ್ಮಿ ಇದ್ದರೆ ಉಪ್ಪನ್ನು ಕೂಡ ಸೇರಿಸ್ಕೋಬಹುದು. ಆಮೇಲೆ ನಾನಿಲ್ಲಿ ನೋಡಿ 1 ಚಮಚದಷ್ಟು ಪುನಃ ಕೆಂಪು ಮೆಣಸಿನ ಹುಡಿಯನ್ನು ಸೇರಿಸ್ತಾ ಇದ್ದೇನೆ. ಅರ್ಧ ಚಮಚ ಕೊತ್ತಂಬರಿ ಹುಡಿ ಮತ್ತು ಅರ್ಧ ಚಮಚ ಗರಂ ಮಸಾಲ ಹುಡಿ. ಮುಲ್ಪ ತುಲೆಯನ್ನು 1 ಚಮಚ ಕೆಂಪು ಮುಂಚಿದ ಪುಡಿ, ಅರ್ಧ ಚಮಚ ಕೊತ್ತಂಬರಿ ಪುಡಿ, ಅರ್ಧ ಚಮಚ ಗರಂ ಮಸಾಲ ಪುಡಿಯನ್ನು ಕೂಡ ಒಂತೆ ಪಾಡೊಂಡೆ. ಇಂಚ ಮಲ್ತಂಡ ನಮ್ಮ ಗಸಿ ಮಸ್ತ್ ಟೇಸ್ಟ್ ಆದ ಬರ್ಪುಂಡು. ಖಂಡಿತ ನಿಗಳೋರ ಇಂಚ ಟ್ರೈ ಮಲ್ಪಲೇ ಬಕ ಕಮೆಂಟ್ ಮಲ್ತು ಎಂಚಾತನಂದು ಪನ್ಲೆ. ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ಆಮೇಲೆ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ನಾವು ಓಪನ್ ಆಗಿ ಒಂದು 10 ನಿಮಿಷ ಹೀಗೆ ಕುದಿಸಬೇಕು. ಆಮೇಲೆ ಗ್ಯಾಸ್ ಬಂದ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕುವ. ಒಂದು 10 ನಿಮಿಷ ಓಪನ್ ಆದ ಬೇಯ್ಪದು ಬಕೊಂತೆ ಕೊತ್ತಂಬರಿ ಸೊಪ್ಪು ಪಾಡೋಡು. ಗ್ಯಾಸ್ ಬಂದ್ ಮಲ್ತದು ದೀವೋಡು ತೊಲೆ ಇದು ಒಂದು ಪೊರ್ತಾಕಿನ ಗಟ್ಟಿ ಆಪುಂಡು ಮಸಾಲ. ತುಲೆ ನಮ್ಮ ಚಿಕನ್ ಮಸಾಲ ಏತು ಸೋಕಾದ ಬೈದಂಡು ನೋಡಿ. ನಮ್ಮ ಚಿಕನ್ ಮಸಾಲ ಎಷ್ಟು ಒಳ್ಳೆ ರೀತಿಯಲ್ಲಿ ಬಂದಿದೆ, ಘಮ ಘಮ ಕೂಡ ಅಂತ ಉಂಟು, ಅಷ್ಟೇ ರುಚಿಯಾಗಿ ಕೂಡ ಬಂದಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ತುಯರತ್ತ ಫ್ರೆಂಡ್ಸ್, ನಮ್ಮ ಘಮಘಮ ಪನ್ಪಿನ ಚಿಕನ್ ಮಸಾಲ ಸುಲಭವಾದ ಎಂಚ ಮಲ್ಪುನು ದಿಢೀರಾದ ಆಪುಣೊಂದು ಇಲ್ಲಲೆ ಇತ್ತಿನ ಮಸಾಲಡು ನಿಕ್ಲಿಗೂ ಇಷ್ಟ ಆಂಡಂದು ಎನ್ನುವೆ. ಇಷ್ಟ ಆಂಡ ಆಯ್ನಾದು ಜನಕ್ಕೆ ಶೇರ್ ಮಲ್ಪಲೆ, ಅಂಚನೆ ಲೈಕ್ ಮಲ್ಪಲೆ. ನಿಕ್ಲ ಅಭಿಪ್ರಾಯನು ಇಂಕ ಕಮೆಂಟ್ ಮೂಲಕ ಪನ್ಲೆ. ನನ್ನಲ ನಿಕ್ಲು ಎನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಲ್ದಿ ಇಜ್ಜಾಂಡ ಸಬ್ಸ್ಕ್ರೈಬ್ ಮಲ್ತದು ನಮ್ಮ ಚಾನಲ್ಗೆ ಸಪೋರ್ಟ್ ಮಲ್ಪಲೆ. ಕೋರೆಲ ತುಲೆ ಬಾರಿ ಶೋಕು ಬೇಯ್ದುಂಡು. ಅಂಚನೆ ನುಪ್ಪುದೊಟ್ಟಿಗೆ ಈ ಚಿಕನ್ ಮಸಾಲ ಮಸ್ತ್ ಶೋಕು ಆಪುಂಡು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಅನ್ನದ ಜೊತೆಗೆ ಈ ಚಿಕನ್ ಮಸಾಲ ತುಂಬ ಸೂಪರಾಗಿ ಬಂದಿದೆ. ಧನ್ಯವಾದ.